ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಶಿಕ್ಷಕರು ಸಹಿತ ಸಿಬ್ಬಂದಿಗಳಿಗೆ ಸಂಬಳ ಕೊಡದೆ ಕೆಲಸದಿಂದ ಕೈಬಿಡ್ತಾ ಇರುವುದು ಸರಿಯಲ್ಲ. ಸರ್ಕಾರ ತಕ್ಷಣ ಶಿಕ್ಷಣ ಸಂಸ್ಥೆಗಳನ್ನು ರಾಷ್ಟ್ರೀಕರಿಸಿ ನೌಕರರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಕಮ್ಯುನಿಸ್ಟ್ ನಾಯಕ ನ್ಯಾಯವಾದಿ BM ಭಟ್ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಮಾಧ್ಯಮಗಳ ಜೊತೆಗೆ ಈ ಬಗ್ಗೆ ಮಾತನಾಡಿದ ಅವರು, ತಾತ್ಕಾಲಿಕ ಗೌರವದ ನಿಧಿಯಲ್ಲಿ ಹಲವು ವರ್ಷಗಳಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ದುಡಿತಾ ಇರುವ ಶಿಕ್ಷಕರು ಹಾಗೂ ಸಿಬ್ಬಂದಿಗಳಿಗೆ ಲಾಕ್ಡೌನ್ ಉಂಟಾದ ಹಿನ್ನೆಲೆಯಲ್ಲಿ ವೇತನ ನೀಡದೆ ಶೋಷಣೆ ಮಾಡಲಾಗ್ತಾ ಇರೋದು ಸರ್ಕಾರಕ್ಕೆ ಕಳಂಕ. ಹೀಗಾಗಿ ಎಲ್ಲ ನೌಕರರು ಶಿಕ್ಷಕರನ್ನ ಕೆಲಸದಲ್ಲಿ ಉಳಿಸಬೇಕು, ಅವರಿಗೆ ಕೊಡಬೇಕಾದ ಸಂಬಳವನ್ನು ಕೊಡಬೇಕು. ಅಲ್ಲದೆ ಲಾಕ್ಡೌನ್ನಿಂದ ಸಮಸ್ಯೆಗೆ ಒಳಗಾದವರಿಗೆ ಶಿಕ್ಷಣ ಸಂಸ್ಥೆಗಳ ಮಾಲಕರಿಂದ ಪರಿಹಾರ ಪ್ಯಾಕೇಜ್ ಅನ್ನು ಕೂಡ ಕೊಡಿಸಲು ಸರ್ಕಾರ ಮುಂದಾಗಬೇಕು ಎನ್ನುವಂತಹ ಆಗ್ರಹವನ್ನು ಮಾಡಿದ್ದಾರೆ. ತಾತ್ಕಾಲಿಕವಾಗಿಯೋ ಗೆಸ್ಟ್ ಲೆಕ್ಚರ್ಗಳಾಗಿಯೋ ದೊಡ್ಡ ರೀತಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅವರಿದ್ದಾರೆ, ಪರ್ಮನೆಂಟ್ ಆಗದವರಿದ್ದಾರೆ. ಅವರನ್ನು ಈಗ ಶಿಕ್ಷಣ ಸಂಸ್ಥೆಗಳು ಕೆಲಸದಿಂದ ವಜಾಗೊಳಿಸುವಂಥದ್ದು ದೊಡ್ಡ ಖಂಡನೀಯ. ಅವರು ಕೆಲಸ ಕೊಡೋದು ಮಾತ್ರ ಅಲ್ಲ, ಅವರಿಗೆ ಸಂಬಳವೂ ಇಲ್ಲ. ಈ ಕಳೆದ 4 ತಿಂಗಳಿಂದ ಅವರಿಗೆ ಸಂಬಳ ಇಲ್ಲ. ಅದರಿಂದ ನಮ್ಮ ಬೇಡಿಕೆ ಏನಂದರೆ ಅವರಿಗೆ ಸಂಬಳ ಕೊಡಬೇಕು ಮಾತ್ರ ಅಲ್ಲ, ಶಿಕ್ಷಣ ಸಂಸ್ಥೆಗಳು ಧನಿಗಳವರು, ಅವರು ಇವರಿಗೆ ಪ್ಯಾಕೇಜ್ ಕೊಡಬೇಕು. ಒಂದು ವೇಳೆ ಇವರನ್ನು ಕೆಲಸದಿಂದ ತೆಗೆದದ್ದೇ ಆದರೆ ಸರ್ಕಾರ ಆ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ರಾಷ್ಟ್ರೀಕರಿಸಿ ಸರ್ಕಾರ ಜವಾಬ್ದಾರಿ ತಗೊಳ್ಳಬೇಕು.